ಸಿದ್ಧಗಂಗಾ ಮಠಕ್ಕೆ ಕುಮಾರಣ್ಣವರು ಫಸ್ಟು ಅಲ್ಲಿ ಪಂಚರತ್ನ ಸ್ಟಾರ್ಟ್ ಮಾಡಿದ್ದು. ಆ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮಿ ಗದ್ದಿಗೆಯಲ್ಲೇ ತುಮಕೂರು ನಗರ JDS ಕ್ಯಾಂಡಿಡೇಟ್ ಅಭ್ಯರ್ಥಿ ಅಂತೇಳಿ ಎನ್ ಗೋವಿಂದರಾಜು ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ತುಮಕೂರಿನಲ್ಲಿ ಅಟ್ಟಿಕ ಬಾಬು ವಿರುದ್ಧ JDS ಪಕ್ಷದ ತುಮಕೂರು ನಗರ ಅಭ್ಯರ್ಥಿ ಎನ್ ಗೋವಿಂದರಾಜು ವಾಗ್ದಾಳಿ ನಡೆಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಇದೆ, ನಿಲ್ಲಲಿ. ಈಗಾಗಲೇ ತುಮಕೂರು ನಗರ JDS ಅಭ್ಯರ್ಥಿ ಎಂದು ನನ್ನ ಹೆಸರನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನವರು ಘೋಷಣೆ ಮಾಡಿದ್ದಾರೆ. ಕಳೆದ 1ನೇ ತಾರೀಕು ಪಂಚರತ್ನ ಯೋಜನೆಯ ರಥ ತುಮಕೂರು ನಗರಕ್ಕೆ ಬಂದ ಸಂದರ್ಭದಲ್ಲಿ ಜಿಲ್ಲೆಯ ನಡೆದಾಡುವ ದೇವರ ಸನ್ನಿಧಿಯಾದ ಸಿದ್ಧಗಂಗಾ ಮಠದಲ್ಲಿ HD ಕುಮಾರಣ್ಣನವರು ನನ್ನ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಅಲ್ಲದೆ JDS ಪಕ್ಷದ ಮೊದಲ ಪಟ್ಟಿಯಲ್ಲಿ ಎನ್ ಗೋವಿಂದರಾಜು ಎಂಬ ನನ್ನ ಹೆಸರನ್ನ ಕುಮಾರಣ್ಣ ಹಾಗೂ JDS ರಾಜ್ಯಾಧ್ಯಕ್ಷರಾದ CM ಇಬ್ರಾಹಿಂ ರವರು ಬಿಡುಗಡೆ ಮಾಡಿದ್ದಾರೆ. ಆದರೆ ಅಟ್ಟಿಕ ಬಾಬು ಅವರೇ ತುಮಕೂರು ಅಭ್ಯರ್ಥಿ ಎಂದು ಕುಮಾರಣ್ಣ ಹೇಳಿಕೆ ನೀಡಿದ್ದಾರೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ. ಇದರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಸುವಂತಹ ಕೆಲಸವನ್ನ ಅಟ್ಟಿಕ ಬಾಬು ಮಾಡುತ್ತಿದ್ದಾರೆ. ತುಮಕೂರಿನ ಅಭ್ಯರ್ಥಿ ಅಂತ ಹೇಳ್ತಾರೆ, ಅದ್ರ ವಿಚಾರವಾಗಿ ತಾವೇನು ಹೇಳ್ತೀರಾ ಸರ್? ಅವ್ರು ಕೇಳಿ, ಈಗ ಟಿಕೆಟ್ ಕೇಳೋದ್ರಲ್ಲಿ ಅಭ್ಯಂತರ ಇಲ್ಲ. JDS ಪಕ್ಷ 1ನೇ ತಾರೀಕು ಡಿಸೆಂಬರ್ 1ನೇ ತಾರೀಕು ಇಲ್ಲಿ ಪಂಚರತ್ನ ಕಾರ್ಯಕ್ರಮ ಆಯಿತು. ಆ ಪಂಚರತ್ನ ಕಾರ್ಯಕ್ರಮದಲ್ಲಿ ಕುಮಾರಣ್ಣವರು ಬಂದಿದ್ದರು 1ನೇ ತಾರೀಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಪಂಚರತ್ನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ತುಮಕೂರು ನಗರದಲ್ಲಿ ನಡೆದಿದೆ. ಆ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠಕ್ಕೆ ಕುಮಾರಣ್ಣವರು ಫಸ್ಟು ಅಲ್ಲಿ ಪಂಚರತ್ನ ಸ್ಟಾರ್ಟ್ ಮಾಡಿದ್ದು. ಆ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮಿ ಗದ್ದಿಗೆಯಲ್ಲೇ ತುಮಕೂರು ನಗರ JDS ಕ್ಯಾಂಡಿಡೇಟ್ ಅಭ್ಯರ್ಥಿ ಅಂತೇಳಿ ಎನ್ ಗೋವಿಂದರಾಜು ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ಅದಾದ ನಂತರನೂ ಇವರು ಇಲ್ಲ ನಾನೇ ಅಭ್ಯರ್ಥಿ, ನಾನು ಕುಮಾರಣ್ಣನ ಜೊತೆಗೆ, ಕುಮಾರಣ್ಣ ನನಗೆ ಹೇಳ್ಬಿಟ್ಟವ್ರೆ ಹಾಗೆ ಹೀಗೆ ಅಂತ ಹೇಳ್ಕೊಂಬತ್ತವ್ರೆ. ಅವ್ರು ಹೇಳ್ಕೊಳ್ಳಿ, ತಪ್ಪೇನಿಲ್ಲ. ಅವರು ಏನು ಬೇಕಾದ್ರೆ ಕೇಳ್ಕೊಳ್ಳಿ, ಅದೇನಿದೆ ಅವ್ರಿಗೂ ಬಿಟ್ಟಿರೋಂಥ ವಿಚಾರ. ನಮ್ಮದೇನು ಅದ್ರ ಬಗ್ಗೆ ಏನು ತಕರಾರಿಲ್ಲ. ಅವ್ರು ಹೇಳ್ಕೊಂಡು ಹೋಗೋದ್ರಲ್ಲಿ ನಮ್ಮದೇನು ತಕರಾರಿಲ್ಲ. ಮತ್ತು ಘೋಷಣೆ ಆಗಿರೋ ಅಭ್ಯರ್ಥಿ ಬಗ್ಗೆ ಈ ಥರ ಎಲ್ಲ ಹೇಳಿಕೆ ಕೊಡೋದ್ರಿಂದ ಜನರಲ್ಲಿ ಒಂದು ಗೊಂದಲ ಮೂಡುತ್ತೆ ಅಂತೇಳಿ ನನ್ನ ಅನಿಸಿಕೆ ಅಲ್ವಾ. ನಮ್ಮ ಕಾರ್ಯಕರ್ತರಲ್ಲಿರ್ಬೋದು, ಎಲ್ಲದರಲ್ಲೂ ಒಂದು ಗೊಂದಲ ಆಗ್ತಾಯಿದೆ ಅಂತೇಳಿ ನಮ್ಮ ಒಂದು ಅನಿಸಿಕೆ. ಅಟ್ಟಿಕ ಬಾಬು ಅವರು ತುಮಕೂರಿಗೆ ಬಂದಾಗ ತುಮಕೂರಿಗೆ ಆಗಮಿಸ್ತಿದ್ದಂಗೆ ಒಬ್ಬ ಕಾಂಗ್ರೆಸ್ ಹಿರಿಯ ನಾಯಕರ ಮನೆಗೆ ಹೋಗ್ಬಿಟ್ಟು ನನ್ನ ಟೀ ಕುಡಿದ್ಬಿಟ್ಟು ಅವ್ರ ಆಶೀರ್ವಾದ ಪಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಏನು ಹೇಳ್ತಾರೆ. ಅದು ವಿರೋಧ ಪಕ್ಷದವರು ಮಾಡ್ತಾ ಇರ್ತಕ್ಕಂಥ ಪಿತೂರಿನ ಸರ್? ಇಲ್ಲ, ಅವರು ಏನಾಗಿದೆ ಅಂದರೆ ಆತನಿಗೂ ಗೊಂದಲ ಆಗಿದೆ. ನೀವು ಹೇಳ್ದಾಗೆ ಆತನಿಗೆ ಯಾವ ಪಾರ್ಟಿಯಲ್ಲಿ ನಿಂತ್ಕೊಬೇಕು ಏನು, JDS ಅಂತ ಒಂದು ಸೈನ್ ಅಂತಾರೆ. ಈ ಭಾಗದಲ್ಲಿ ವಿದ್ಯಾನಗರ ಕುವೆಂಪು ನಗರ ಕಡೆ ಬಂದರೆ JDS ನಾನೇ ಕ್ಯಾಂಡಿಡೇಟು ಅಂತಾರೆ. ಆ ಕಡೆ ನಜರಾಬಾದು ಮರಳೂರು ಕಡೆ ಹೋದರೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳ್ಕೊಂಡಿದ್ದಾರೆ. ಈಗ ಆಲ್ರೆಡಿ ನೀವು ನೋಡಿದಾಗೆ ಮೀಡಿಯಾದಲ್ಲಿ ಶಫಿಯವ್ರ ಮನೆಗೆ ಹೋಗಿ ನಾನು ಟಿಕೆಟು ಕಾಂಗ್ರೆಸ್ಸಿಂದ ನನಗೆ ಕೊಡ್ತಾವ್ರೆ, ನಿಮ್ಮ ಸಹಾಯ ಮಾಡಬೇಕು ಅಂತೇಳಿ ಅವ್ರಿಗೆ ಹೇಳಿದ್ದಾರೆ. ಅದಕ್ಕೆ ರಫೀಕ್ ಅಹಮದ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡೋಕ್ಕಾಗಲ್ಲ, ಅವ್ನು ಸುಮ್ಮನೆ ಆದರೂ ಏನೇನೋ ಮಾತಾಡ್ಕೊಂಬರ್ತಾ ಇದ್ದಾರೆ ಅಂತೇಳಿ ಅವರು ಹೇಳಿದ್ದಾರೆ. ಅಲ್ಲದೆ ಗೋವಿಂದರಾಜುವಿಗೆ ಹಾಗೂ ನನ್ನ ಆತ್ಮೀಯರಾದ ಗ್ರಾಮಾಂತರ ಶಾಸಕ ಗೌರಿಶಂಕರ್ ಅವರಿಗೆ ಹಣ ನೀಡಿದ್ದೇನೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ. ಹಾಗಾದರೆ ಅವರು ನನಗೆ ಹಣ ನೀಡಿರುವುದಕ್ಕೆ ಏನಾದರೂ ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ ಎಂದು ಸವಾಲ್ ಹಾಕಿದ್ದಾರೆ. ಅದೇನು ಹೇಳುತ್ತಾರೆ ನೋಡಿ, ಬುಟ್ಟಿಯಲ್ಲಿ ಹಾವಿದೆ ಈಗ ಬಿಡುತ್ತೇನೆ ಎಂದು ಹೆದರಿಸುವ ಹಾಗೆ ಹೇಳುತ್ತಾರೆ. ನನಗೆ ಹಣ ನೀಡಿರುವುದಕ್ಕೆ ಅವರ ಬಳಿ ದಾಖಲೆ ಇದ್ದರೆ ತೋರಿಸಲಿ ಎಂದು ವಾಗ್ದಾಳಿ ಮಾಡಿದರು. ಇದರಿಂದ JDS ಪಕ್ಷದ ಕಾರ್ಯಕರ್ತರು 3 ದಿನಗಳ ಹಿಂದೆ ತುಮಕೂರಿನಲ್ಲಿ ಅಟ್ಟಿಕ ಬಾಬುರವರ ಕಾರಿಗೆ ಗೆರವ್ ಹಾಕಿದ್ದಾರೆ. ಈ ಗೆರವ್ನಲ್ಲಿ ತಳ್ಳಾಟ ನೂಕಾಟ ನಡೆದಿದೆ. ಅದರಿಂದ ನಮ್ಮ ಕಾರ್ಯಕರ್ತರಾದ ಇಮ್ರಾನ್ ಪಾಷಾ ಹಾಗೂ ಸಿದ್ದಿಕ್ ಎಂಬುವರ ಮೇಲೆ ನಗರ ಠಾಣೆಯಲ್ಲಿ ಸೆಕ್ಷನ್ 392 ಅಡಿ ಪ್ರಕರಣ ದಾಖಲಿಸಲಾಗಿದೆ. ಹೋಗಿದ್ದಾರೆ, ಇಲ್ಲ ನಾನು ಕಳಿಸ್ತೀನಿ, ನಾನು ಮಾಡಿಸ್ತೀನಿ, ತೋರಿಸ್ತೀನಿ ಅಂತೇಳಿ. ಆಯಿತು, ನಿಮ್ಗೆ ತಗೋ ಟೈಮ್ ಅಂತೇಳಿ ಕಳಿಸಿದ್ದಾರೆ. ಅಲ್ಲಿಂದ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ನಮ್ಮ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನ ಮೇಲೆ ನನ್ನ ಮೇಲೆ ತಳ್ಳಾಡಿದ್ದಾರೆ, ನಂದು ಕತ್ತು ಚೈನ್ ಏನೋ ಹೋಗಿದೆ, ಉಂಗುರ ಹೋಗಿದೆ ಅಂತೇಳಿ ಇಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರಪ್ಪ ಅದು? ಇಮ್ರಾನ್ ಪಾಷಾ ಮತ್ತು ಸಿದ್ದಿಕ್ ಅನ್ನೋರ ಮೇಲೆ. ಅವರು ಮುಸ್ಲಿಂ ಒಳ್ಳೆ ನಿಷ್ಠಾವಂತ ಕಾರ್ಯಕರ್ತರು. ಅವ್ರ ಮೇಲೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು FIR ಆಗಿದೆ ಅಂತ ನನಗೆ ಬಂದಿರೋ ಮಾಹಿತಿ. ಇರಲಿ, ಆತ ಏನು ಮಾಡ್ತಾವ್ರೆ ಅಂತ ಜನಕ್ಕೆ ಗೊತ್ತಾಗ್ತದೆ. ಸ್ವಲ್ಪ ದಿವಸದಲ್ಲಿ ಅದಕ್ಕೆ ಉತ್ತರ ಬರುತ್ತೆ.
ಅದೇ ನೀವು ಗೋವಿಂದರಾಜು ಅವರಿಗೆ ಎಷ್ಟು ಹಣ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವ್ರು ಹೇಳ್ತಾರೆ ಗೋವಿಂದರಾಜು ಅವ್ರನ್ನೇ ಕೇಳಬೇಕು, ನಾನು ಎಣ್ಣೆ ಹೊಡೆಯಲ್ರಿ, ಎಣ್ಣೆ ಹೊಡೆದು ಮಾತಾಡಲ್ಲ ಅನ್ನೋ ಮಾತು. ಯಾರು ಅವರ? ಸಂತೋಷ, ಎಣ್ಣೆ ಹೊಡಿದಿರ ಇರ್ಬೋದು, ಅದು ಪರ್ಸ್ನಲ್ ವಿಚಾರ, ನಮಗೆ ಬೇಕಾಗಿಲ್ಲ. ಅವನು ಎಣ್ಣೆ ಹೊಡಿತಾನೋ ಇಲ್ಲ ಇನ್ನೊಂದು ಆಡ್ತಾನೋ ನಮಗೇನಕ್ಕೆ ಬೇಕು ಸರ್? ಅವ್ರಿಗೆ ಏನು ದಾಖಲೆ? ಗೋವಿಂದರಾಜು ಗೌರಿಶಂಕರು ದುಡ್ಡು ತಗೊಂಡಿರೋದಕ್ಕೆ ಏನಾದರೂ ದಾಖಲೆ ಇದೆಯಾ? ಆತನೇ ಹೇಳಿದಾನೆ, ನನ್ನ ಹತ್ರ ಸಿ ಡಿ ಇದೆ, ಸಿ ಡಿ ಬಿಟ್ಬಿಡ್ತೀನಿ ಅಂತ. ಅದೇನೋ ಹೇಳ್ತಾರಲ್ಲ, ಬುಟ್ಟಿಯಲ್ಲಿ ಹಾವಲ್ಲಿ ಇಟ್ಕೊಂಡಿದ್ದೀನಿ ಬಿಡ್ತೀನಿ ಅಂತ, ಅದನ್ನು ಬಿಡು ಅಂತ ನಮ್ಮ ಕಾರ್ಯಕರ್ತರು ಹಿಡ್ಕೊಂಡಿದ್ರು. ನಿನ್ನ ಹತ್ರ ಏನಿದೆ ದಾಖಲಾತಿ, ನೀನು ಸಿ ಡಿನೋ ಅದು ಯಾವುದೋ ವಿಡಿಯೋ ಏನೋ ಮಾಡ್ಕೊಂಡಿದ್ಯಲ್ಲ ಅದನ್ನು ತೋರಿಸಪ್ಪ ಅಂತ ಮೊನ್ನೆ ಹಿಡ್ಕೊಂಡಿದ್ರು. ತೋರಿಸ್ತೀನಿ ಅಂತ ಹೋದವನು 4 ದಿವಸ ಆಗೈತೆ, ಇಲ್ಲಿವರೆಗೂ ಸಿಕ್ಕಿಲ್ಲ. ಒಟ್ಟಿನಲ್ಲಿ ತುಮಕೂರು JDSನಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ, 100% ಯಾವುದೇ ಸಣ್ಣ ಗೊಂದಲನೂ ಇಲ್ಲ. ಅಟ್ಟಿಕಾ ಗೋಲ್ಡ್ ಬಾಬ್ ಬಗ್ಗೆ ನಾನು ಮತ್ತೆ ಒಂದು ಸರಿ ಹೇಳ, ಈ ಭಾಗದಲ್ಲಿ ಬಂದಾಗ ನಾನು JDS ಕ್ಯಾಂಡಿಡೇಟ್, ಆ ಭಾಗಕ್ಕೆ ಹೋದಾಗ ಕಾಂಗ್ರೆಸ್ ಕ್ಯಾಂಡಿಡೇಟು ಅಂತ ಹೇಳ್ಕೊಂಡು ಓಡಾಡ್ತಾನೆ. ಇದೊಬ್ಬ ಲೀಡ್ರು ಮಾತಾಡೋ ಅಂಥ ಮಾತಲ್ಲ, ಅದು ಅವ್ರಿಗೆ ಗೌರವ ತರಲ್ಲ. ಕ್ಯಾಂಡಿಡೇಟ್ ಆಗೋನು ಒಂದೇ ಪದದಲ್ಲಿರಬೇಕು, ಒಂದೇ ಮಾತಲ್ಲಿರಬೇಕು. ಆತನಿಗೆ ಆಸ್ಲೇಷನಲ್ಲಿದ್ದಾನೆ. ಈ ಅಟ್ಟಿಕಾ ಬಾಬು ಮಾಜಿ ಶಾಸಕ ರಫೀಕ್ ಅಹಮದ್ ಅವರ ಬಳಿ ಹೋಗಿ, ನಾನು ಕಾಂಗ್ರೆಸ್ನಲ್ಲಿ ಇರುತ್ತೇನೆ, ನನಗೆ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿ ಎಂದು ಕೇಳುತ್ತಾರೆ. ಈ ಕಡೆ ಬಂದಾಗ ನಾನು JDSನಿಂದ ಅಭ್ಯರ್ಥಿ ಎಂದು ಹೇಳುತ್ತಾರೆ. ನನ್ನ ರಾಜಕೀಯ ಗುರುಗಳು ಕುಮಾರಣ್ಣ ಎಂದು ಬಾಬು ಹೇಳಿಕೆ ನೀಡಿದ್ದಾರೆ. ಇವರದ್ದು ಯಾವ ಪಕ್ಷ ಎಂಬುದು ತಿಳಿಯಬೇಕಿದೆ ಎಂದು ಗೋವಿಂದರಾಜು ಅಟ್ಟಿಕಾ ಬಾಬು ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಒಟ್ಟಿನಲ್ಲಿ ನೋಡುವುದಾದರೆ ತುಮಕೂರು JDS ಪಕ್ಷದ ಅಭ್ಯರ್ಥಿಗಳ ಕಾಳಗ ಪ್ರಾರಂಭವಾಗುತ್ತಿದೆ ಎನ್ನಬಹುದು. ಪಕ್ಷದ ವರಿಷ್ಠರು ಇವರಿಬ್ಬರ ಮಧ್ಯೆ ನಡೆಯುತ್ತಿರುವ ಗೊಂದಲಗಳಿಗೆ ತೆರೆ ಎಳೆಯಬೇಕಾಗಿ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಗೊಂದಲ ಆಗೈತೆ. ಗೋವಿಂದರಾಜುನ ಅಥವಾ ಅಟ್ಟಿಕಾ ಬಾಬು ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಇದೆ. ಈ ವಿಚಾರನ ತಮ್ಮ ವರಿಷ್ಠರಿಗೆ ಅಥವಾ ರಾಜ್ಯಾಧ್ಯಕ್ಷರಿಗೆ, ರಾಷ್ಟ್ರೀಯ ಅಧ್ಯಕ್ಷ ಅಲ್ಲ, ಅವ್ರಿಗೆಲ್ಲ ಗಮನಕ್ಕೆ ಹೋಗಿದೆ, ಈಗ ಆಲ್ರೆಡಿ ಗಮನಕ್ಕೆ ಹೋಗಿದೆ. ಅವರು ಹೇಳಿಕೆ ಅದೇ ಅವಾಗಲೇ ಹೇಳಿದಾಗೆ ಈ ಕಡೆ ಕಾಂಗ್ರೆಸ್ಸಲ್ಲೂ ನಾನು ಟಿಕೆಟ್ ತರ್ತೀನಿ ಅಂತಾರೆ, ಆಮೇಲೆ JDSಲ್ಲಿ ನನಗೆ ಆಗೋಗ್ಬಿಟ್ಟಿದೆ ಅಂತಲೇ ಹೇಳ್ತಾರೆ. ಇದು ಸ್ವಲ್ಪ ಗೊಂದಲ ಅವರಲ್ಲೇ ಇದೆ, ನಮ್ಮಲ್ಲಿಲ್ಲ. ನಾವು ಕ್ಲಾರಿಟಿಯಲ್ಲಿದ್ದೀವಿ, ಅವರಲ್ಲೇ ಆ ಗೊಂದಲ ಇದೆ. ಅಟ್ಟಿಕಾ ಗೋಲ್ಡ್ ಬಾಬು ಅವ್ರದ್ದಲ್ಲಿ ಗೊಂದಲ ಇದೆ. ಅವ್ರ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳೋಕ್ಕೋಗಲ್ಲ. ಮೊನ್ನೆ ಯಾಕೆ ಅಂದರೆ ಏನು ಅಟ್ಟಿಕಾ ಬಾಬು ಅವರು ಹೇಳ್ತಾರೆ, ಕುಮಾರಣ್ಣವರೇ ನಮಗೆ ಆಶೀರ್ವಾದ ಮಾಡಿ ಕಳಿಸೋರೆ, ಕುಮಾರಣ್ಣವರೇ ತುಮಕೂರಿಗೆ ಕಳಿಸೋರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲ, ಅವರು ಕಾರ್ಯಕರ್ತರಲ್ಲಿ ಗೊಂದಲ ಇರ್ಬೋದು ಅಂತ ಹೇಳ್ಬಿಟ್ಟು ಅವರು ಮೊನ್ನೆ ಏನಾಗಿದೆ, ಒಂದು ಸ್ಮಾಲ್ ಇನ್ಸಿಡೆಂಟ್ ನೀವು ತುಮಕೂರಿನಲ್ಲಿ ನೋಡಿರ್ಬೋದು. ನಮ್ಮ ಇಲ್ಲಿ ಸ್ವಾಮಿ ಅಂತ ನಮ್ಮ ಹಿಂದೆ ಉಪ್ಪಾರಹಳ್ಳಿಯಲ್ಲಿ ನಾವು ಕಾರ್ಪೊರೇಷನ್ಗೆ ಅಭ್ಯರ್ಥಿ ಮಾಡಿದ್ದು. ಈತನ ಆಫೀಸ್ ಒಬ್ಬ ದಲಿತ ಮುಖಂಡ ಆತ. ಈತಿನ ಆಫೀಸ್ಗೆ ಹೋಗ್ಬಿಟ್ಟು ನೀವು ಬರಬೇಕು, ನಮ್ಗೆ ಸಪೋರ್ಟ್ ಬೇಕು, ಮುಂದೆ ನಾನು ಕಾಂಗ್ರೆಸ್ಸಲ್ಲಿ ತರ್ತೀನೋ JDSಲ್ಲಿ ತರ್ತೀನೋ, ನಾನಂತೂ ಕ್ಯಾಂಡಿಡೇಟ್ ಆಗ್ತಾಯಿದ್ದೀನಿ, ನಮಗೆ ಸಪೋರ್ಟ್ ಬೇಕು ಅಂತೇಳಿ ಕೇಳಿದ್ದಾರೆ. ಅದಕ್ಕೆ ಅವರು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಅಂದರೆ, ನಾನು ಪಕ್ಕಾ JDS ಇವನು, ಹಿಂದೆ ನನಗೆ ಅಭ್ಯರ್ಥಿ ಮಾಡಿದರು, ಕಾರ್ಪೊರೇಷನ್ ಟಿಕೆಟ್ ಕೊಟ್ಟಿದ್ರು ಅಂತೇಳಿ. ಆಮೇಲೆ ನಂತರ ಏನೇನೋ ಬೇಡಿಕೆಗಳು ಗೊತ್ತಲ್ಲ ನಿಮಗೆ, ಅಟ್ಟಿಕಾ ಗೋಲ್ಡ್ ಬಾಬು ಸಾವಿರಾರು ಕೋಟಿ ಒಡೆಯ ಅಲ್ವಾ, ಹಾಗಾಗಿ ಅವರಿಗೆ ಬೇರೆ ಬೇರೆ ರೀತಿ ಆಸೆ ಆಮಿಷಗಳನ್ನು ಒಡ್ಡಿದ್ದಾರೆ. ಅವ್ರು ಯಾವುದಕ್ಕೂ ಇಲ್ಲ, ನಾವು ಯಾವುದೇ ಆಸೆ ಆಮಿಷ ಇಲ್ಲ, ನಾವು ಪಕ್ಕಾ JDSನ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು ಅಂತೇಳಿ ಅವರು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಸ್ವಲ್ಪ ವಿಚಾರಗಳು ಅವ್ರಿಗೂ ಒಂಥರ ಬೇಜಾರಾಗಿ ಬೇರೆ ರೀತಿ ನಮ್ಮ ಕುಮಾರಣ್ಣನ ಬಗ್ಗೆ ಕೆಲವು ವಿಚಾರಗಳನ್ನ ತುಂಬ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದಾಗ ನಮ್ಮ ಕಾರ್ಯಕರ್ತರಿಗೆ ಬೇಜಾರಾಗಿದೆ. ನನ್ನ ಬಗ್ಗೆನೂ ಕೆಲವು ವಿಚಾರಗಳು ಮಾತಾಡಿದ್ದಾರೆ. ಈಗ ಗೌರಿಶಂಕರ್ ಬಗ್ಗೆನೂ ಹಣ ತಗೊಂಬಿಟ್ಟಿದ್ದಾರೆ ಗೋವಿಂದರಾಜು, ಗೌರಿಶಂಕರ್ ಅಂತಲೂ ಕೊಟ್ಟಾಗ, ಹೇಳಿಕೆ ಕೊಟ್ಟಾಗ ಇವರು ಗೆರಾವ್ ಮಾಡಿದ್ದಾರೆ. ಆಯ್ತಪ್ಪ, ನೀನು ಹಣ ಕೊಟ್ಟಿರೋದಕ್ಕೆ ಏನಾದರೂ ದಾಖಲಾತಿ ಇದೆಯಾ ಅಂತ ಕೇಳಿದ್ದಾರೆ. ಹೌದು, ನನ್ನ ಮೊಬೈಲಲ್ಲಿದೆ, ನಾನು ತೋರಿಸ್ತೀನಿ ಅಂತ ಹೇಳಿದ್ರು ಇವ್ರ ಆಫೀಸಲ್ಲಿ. ಆಗ ಇವರೇನು ಮಾಡಿದ್ರು, ತೋರಿಸಪ್ಪ, ಏನು ನಿನ್ನ ಹತ್ರ ಇದೆ CD ನನಗೆ ತೋರಿಸಿ, ನಾನು ಈಗಲೇ ಮುಖಂಡರನ್ನ ಕರೆಸ್ತೀನಿ, ನಮ್ಮ ಗೋವಿಂದರಾಜ್ ಇರ್ಬೋದು, ಗೌರಿಶಂಕರ್ನ ನಾವು ಕರೆಸ್ತೀನಿ ಅಂತ ಹೇಳ್ಬೇಡಿ. ನೀವು ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ, ನಮ್ದು ಏನು ಅಭ್ಯಂತರ ಇಲ್ಲ. ನಾನು ಸ್ವತಂತ್ರವಾಗಿ ನಿಂತ್ಕೊಳ್ತೀನಿ ಅಂತ ನೀವು ಯಾವ ಕ್ಷೇತ್ರಕ್ಕೆ ಬೇಕೋ ನಿಂತ್ಕೊಬೋದು, ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನೀವೆಲ್ಲ ನಿಂತ್ಕೊಳ್ಳಿ, ಚುನಾವಣೆ ಹೆಂಗನ ಮಾಡಿ. ಕುಮಾರಣ್ಣ ಬಂದು ನಮಗೆ JDS ಅಭ್ಯರ್ಥಿ ಎನ್ ಗೋವಿಂದರಾಜು ಅಂತ ಹೇಳಿ ಹೋದ್ಮೇಲೆ, ಅಧಿಕೃತ ಘೋಷಣೆ ಆದಮೇಲೆ ಸುಮ್ಮನೆ ಜನಗಳ ಮೇಲೆ ಗೊಂದಲ ಉಂಟು ಮಾಡಿ ಅದು ಇದು ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ಓಡಬೇಡಿ ಅಂತ ನಾವೆಲ್ಲ ಕೇಳ್ಕೊಂಡು, ಇಲ್ಲ ನಾನು ಹಂಗೆ ಹಿಂಗೆ ಅಂತ ಮತ್ತೆ ಲಘು ಮಾತಾಡಿರು.
ಲಘು ಮಾತಾಡಿದಾಗ ಏನಾಯಿತು ನಮ್ಮ ಕಾರ್ಯಕರ್ತರು ನಮ್ಮ JDSನವ್ರು ಕೇಳ್ಬೇಕಾ, ಮೊದಲೇ ಕುಮಾರಣ್ಣ ಅಭಿಮಾನಿಗಳು, JDS ಪಕ್ಷದಲ್ಲಿ ನಮ್ಮಂತಿರೋ ನಿಯತ್ತಿ ಸಿಪಾಯಿಗಳು. ಅವಾಗ ಏನಾಯ್ತು, ಸ್ವಲ್ಪ ನುಗ್ಗಾಡ ಆಯಿತು. ಅವರು ಹಂಗೆ ಸರ್ ಇಲ್ಲ ನಮ್ಮದು ಇದಾಗ್ಬಿಡ್ತು, ಇನ್ನೊಂದ್ಸಲ ಬರೋಲ್ಲ ಬಿಡಿ ಅಂತ ನಂತರ ವೀಡಿಯೋ ಕವರೇಜ್ ಇದೆ. ನಾನು ತುಮಕೂರಿಗೆ ಇನ್ನೊಂದ್ಸಲ ಬರೋಲ್ಲ ಬಿಡಿ, ನಾನು JDS ಹೆಸರು ಹೇಳಲ್ಲ ಅಂತ ಹೇಳಿದ್ದಾರೆ. ಅದಾದ್ಮೇಲೂ ಮತ್ತೆ ಬೇರೆ ಕಡೆ ಹೋಗಿ ಅದು ಇದು ಅಂತ ಹೇಳಿದಾಗ ಏನಾಯಿತು, ನಮ್ಮ ಕಾರ್ಯಕರ್ತರೆಲ್ಲ ಟೌನ್ ಸರ್ಕಲ್ಗೆ ಹೋಗ್ಬಿಟ್ಟು ಮುತ್ತಿಗೆ ಹಾಕಿರು. ಏನು ಮುತ್ತಿಗೆ ಹಾಕಿರು ಅಂದರೆ, ನಾನು ದುಡ್ಡು ಕೊಟ್ಟಿದ್ದೀನಿ, ಯಾರಿಗೆ, ಗೋವಿಂದರಾಜು ಮತ್ತು ಗೌರಿಶಂಕರಣ್ಣ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿರು. ನಮಗೆ ನಮ್ಮ ತುಮಕೂರಲ್ಲಿ ನಮ್ಮ ಬಾಸು ಅಂದರೆ ನಮ್ಮ ಗೋವಿಂದರಾಜು ಪ್ಲಸ್ಸು ನಮ್ಮ ಗೌರಿಶಂಕರಣ್ಣವರು. ಶಂಕರಣ್ಣನ ಬಗ್ಗೆ ಅವ್ರು ದುಡ್ಡು ಕೊಟ್ಟಿದ್ದೀವಿ, ಗೋವಿಂದರಾಜು ಮೇಲೆ ದುಡ್ಡು ಕೊಟ್ಟಿದ್ದೀವಿ ಅಂದರೆ ನಮ್ಮ ತರ್ಕೊಳಕ್ಕಾಗುತ್ತೆ ಸರ್? ನಮ್ಗೆ ವೀಡಿಯೋ ಕೊಡಬೇಕು. ಈ ದಾರಿಲಿ ಹೋಗೋನೆ ₹100 ಕೊಟ್ಟರು ವೀಡಿಯೋ ಮಾಡ್ಕೊಂಡು ಚೆಕ್ ಇಸ್ಕೊತಾನೆ, ಇಲ್ಲ ಅಂದ್ರೆ ಏನೋ ಮಾಡ್ಕೊತಾನೆ. ಕೋಟಿಗಟ್ಟಲೆ ದುಡ್ಡು ವ್ಯವಹಾರ ಆಗಿರೋದು ಒಂದು ವೀಡಿಯೋ ಇರಲ್ವಾ, ಅಥವಾ ಅಕಸ್ಮಾತ್ ಪಕ್ಕದ ಸಾಕ್ಷಿ ಇರಲ್ವಾ ಸರ್? ಇದ್ದೇ ಇರ್ಬೇಕಾನೆ. ಅದು ಕೊಡಿ ಸ್ವಾಮಿ, ನಿಮ್ಮದು ಫೋಟೋ ಇದ್ದರೆ ಇಲ್ಲ ಒಂದು ವೀಡಿಯೋ ಇದ್ರೆ ಕೊಡಿ ಸ್ವಾಮಿ ಅಂತ ನಾವು ಕೇಳಿದೋ. ಈಗ ಕೊಡ್ತೀನಿ ಅವ್ನು ಯಾರು ಹೇಳ್ತಾನೆ, ನಾವು ಬಿಟ್ಬಿಟ್ಟೆ ಅಂತ ಬಿಡ್ತಾ ಇಲ್ಲ. ನಾವು ನೋಡಲಿಲ್ಲ. ನಮ್ಮ ಕಾರ್ಯಕರ್ತರು ಏನು ಮಾಡಿರು, ರೋಚಿಗೆ ಎದ್ದು, ಸ್ವಾಮಿ ನೀವು ವೀಡಿಯೋ ಕೊಡಿ, ಇಲ್ಲೋ ನೀವು ತುಮಕೂರಲ್ಲಿ ಸುಳ್ಳು ಹೇಳ್ಬೇಡಿ ಅಂತೇಳಿ ಮುತ್ತಿಗೆ ಆಗ್ತೋ, ಗೆರವಾಗ್ತೋ, ನುಗ್ಗಾಟ ಆಯಿತು, ಸ್ವಲ್ಪ ತೆಳ್ಳಾಟನೂ ಆಯಿತು. ಅಲ್ಲೇನಿಲ್ಲ, ಸ್ವಲ್ಪ ತೆಳ್ಳಾಟ ಆಯಿತು. ಪಾಪ ಅಟಿಕಾ ಬಾಬು ಅವರು ಸ್ವಲ್ಪ ಸುಸ್ತಾದಂಗೆ ಕಾಣ್ತಾವಾಗ ಆ ಟೈಮಲ್ಲಿ. ಅವ್ರೇನು ಮಾಡಿದ್ರು, ಪಾಪ ಅವ್ರ ಕಾರ್ ಬಿಟ್ಟು ಬೇರೆ ಕಾರಲ್ಲಿ ಪಾಪ ಅವ್ರು ಹೋದರು. ಅದ್ರ ಬಗ್ಗೆ ನಮಗೇನು ಇದಿಲ್ಲ. ಆದರೆ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಇಬ್ಬರಿದ್ದರು, ನಮ್ಮ ಇಮ್ರಾನ್ ಪಾಷಾ ಅಂತ, ಸಿದ್ದಿಕ್ ಅಂತ. ನುಗ್ಗಾಟಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ, ಈ ಟೌನ್ ಸ್ಟೇಷನಲ್ಲಿ ಹಿಂಗೆ ನುಗ್ಗಾಟ ಆಡಿರು, ರ್ಯಾಬ್ರಿ ಕ್ಯಾಶ್ ಕೊಡ್ತಾರಲ್ರಿ ರೀ. ಸುತ್ತಲೂ CC ಕ್ಯಾಮ್ರಾ ಐತೆ, 150 ಜನ 200 ಜನ ಅಲ್ಲಿ ಪೊಲೀಸರು ಬಂದವ್ರೆ, ಅಲ್ಲಿ ಕಾರ್ಯಕರ್ತರುಗಳವ್ರೆ, ಅವ್ರ ಕಡೆ ಬೆಂಬಲಿಗರಿದ್ದಾರೆ. ಅಲ್ಲಿ ಯಾರನ್ನ ನೀವು 392 ಕೇಸ್ ಹಾಕ್ಸಿದ್ದಾರೆ. 392 ಮೀನ್ಸ್ ಏನು ಹೇಳಿ, ರ್ಯಾಬ್ರಿ. ಅಲ್ಲಿ ರ್ಯಾಬ್ರಿ ಮಾಡೋಕೆ ಹೋಗ್ತಾರಾ CC ಕ್ಯಾಮ್ರಾ ಮುಂದೆ? ಮತ್ತೆ ಅಟಿಕಾ ಬಾಬು ಅವರೇ FIR ಮಾಡಿಸಿದ್ರಾ ವಿಚಾರವಾಗಿ? ಸರ್, ಅಟಿಕಾ ಬಾಬು ಅವ್ರು FIR ಮಾಡಿಸಿರೋದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ FIR ಆಗಿದೆ. ಅಟಿಕಾ ಬಾಬು ಕಡೆ ಬೆಂಬಲಿಗರು ಯಾರು FIR ಮಾಡಿದ್ದಾರೆ. ಈಗ ಅಟಿಕಾ ಬಾಬು ಕಡೆ ಬೆಂಬಲಿಗರು ಮಾಡಿದ್ರೆ ಅಲ್ಲಿ ನುಗ್ಗಾಟಾಗಿದೆ. ಇಲ್ಲಿ ಟೌನ್ ಸರ್ಕಲ್ ಇದ್ದಿದ್ದು ಯಾರು? ಅಟಿಕಾ ಬಾಬು ಅವರು ಮಾಡಿಸಿರ್ಬೇಕು. ಬೇರೆ ನಮಗಿನ್ನ ಅದರ ಬಗ್ಗೆ ಮಾಹಿತಿ 100% ಅವರೇ ಮಾಡಿಸಿರ್ಬೇಕು. ಹಾಗೆ ನಾನು ಒಂದು ಕೇಳ್ಕೊಳ್ಳೋದು ಇಷ್ಟೇ, ಸ್ವಾಮಿ ನೀವು ಸ್ವತಂತ್ರವಾಗಿ ಇಂಡಿಪೆಂಡೆಂಟಾಗಿ ನೀವು ಯಾವ ಕ್ಷೇತ್ರಕ್ಕನ ನಿಂತ್ಕೊಳ್ಳಿ, ನೋ ಅಬ್ಜೆಕ್ಷನ್. ಆದರೆ JDS ಪಕ್ಷ ಗೊಂದಲ ಮಾಡಬೇಡಿ. ಸುಮ್ಮನೆ ಕುಮಾರಣ್ಣನ ಹೆಸರಿಗೆ ನೀವು ಧಕ್ಕೆ ತರಬೇಡಿ. ಕುಮಾರಣ್ಣನ ಹೆಸರಿಗೆ ಧಕ್ಕೆ ತರೋದೇನೋ ಆಯಿತು ಅಂದರೆ ತುಮಕೂರು ಟೌನ್ ಸರ್ಕಲಲ್ಲಿ ನಿಮ್ಗೆ ಗೆರವಾಗ್ತೀವಿ. ತುಮಕೂರು ನಗರಕ್ಕೆ ನಿಮಗೆ ನಾವು ಬರೋಕ್ಕೆ ಬಿಡಲ್ಲ. ಏನು ಕೇಳಿ, ಕುಮಾರಣ್ಣ ಪಕ್ಷ, ನಾವು ಕುಮಾರಣ್ಣ ಅವ್ರು ಕಷ್ಟ ಬಿದ್ದುಕಟ್ಟಿರೋ ಪಕ್ಷ ಇದು. ಸುಮ್ಮನೆ ಯಾರ್ಯಾರೋ ಬಂದು ಇಲ್ಲಿ ನಾನು ಅಭ್ಯರ್ಥಿ, ನಾನು MLA ಅಂತ ಹೇಳ್ಕೊಂಡ್ರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಮುಂದಿನ ದಿನಗಳಲ್ಲಿ ಇನ್ನೊಂದು ದಿನ ಕುಮಾರಣ್ಣನ ಹೆಸರು ಹೇಳ್ಕೊಂಡಾನಾಗಲಿ, ಅಥವಾ JDS ಹೆಸರು ಹೇಳೋದನ್ನಾಗಲಿ, ಅಥವಾ ನಮ್ಮ ಶಂಕರನ ಹೆಸರು ಹೇಳೋದನ್ನಾಗಲಿ, ಗೋವಿಂದರಾಜ್ ಹೆಸರು ಹೇಳೋದನ್ನ ಆದರೆ ಇದು ತುಂಬ ಮಟ್ಟಿಗೆ ಅತಿಯಾದ ಮಟ್ಟಿಗೆ ಪ್ರತಿಭಟನೆ ಆಗುತ್ತೆ. ಅವ್ರಿಗಿದು ಎಚ್ಚರ ಕೊಡ್ತಾಯಿದ್ದೀವಿ ನಾವು. ಸುಮ್ಮನೆ ಸುಳ್ಳು ಹೇಳ್ಕೊಂಡು ಓಡಬಾರ್ದು. ಸುಳ್ಳು ಬಿಡ್ಬೇಕು ಮೊದಲು. ಸುಳ್ಳು ಬಿಟ್ಟರೆ ರಾಜಕೀಯದ ಸುಳ್ಳು ಹೇಳಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ರಾಜಕೀಯದ ಸತ್ಯ ನಿತ್ಯತೆ ಇದ್ದರೆ ರಾಜಕೀಯದಲ್ಲಿ ಏನೋ ಒಂದು ನೆಲೆ ಕಾಣ್ಬೋದು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನನ್ನ ಹೆಸರು ಮೊಹಮ್ಮದ್ ಇಸ್ಮಾಯಿಲ್ ಅಂತ. ನಾನು ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಹಾಗೂ ಮೊನ್ನೆ ಈಗ ನೀವು ಅಟಿಕಾ ಬಾಬು ಬಗ್ಗೆ ಕೇಳ್ತಾ ಇದ್ದೀರಾ. ಅಟಿಕಾ ಬಾಬು ಇಲ್ಲಿ ತುಮಕೂರಿಗೆ ಬಂದು ಸುಮ್ಮನೆ ಇಲ್ಲಿತ್ತೆ. ಈಗ ನೀವು ನೋಡ್ದಂಗೆ ಪಂಚರತ್ನ ಯಾತ್ರೆ ನಡೀತು 1ನೇ ತಾರೀಕು. ಆ ಟೈಮಲ್ಲೂ ಸಿದ್ಧಗಂಗೆ ಮಠ ನಮಗೆ ಒಳ್ಳೆ ಪುಣ್ಯ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇವತ್ತು ಏನಾದರೂ ಕುಮಾರಣ್ಣ ಗೋವಿಂದರಾಜಿಗೆ ಅಂತ ಅನೌನ್ಸ್ ಮಾಡಿದ್ರೆ ಮಾತು ಬದಲಾಕೋಕ್ಕಾಗುತ್ತಾ? ಆಗಲ್ಲ. ಆ ಪುಣ್ಯ ಕ್ಷೇತ್ರದಲ್ಲಿ ಗೋವಿಂದರಾಜೇ ನಮ್ಮ ತುಮಕೂರು ನಗರದ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಯಾರೆ. ಹಾಗೆ ಇನ್ನೆಲ್ಲೆಲ್ಲಿ ಪಂಚರತ್ನ ಕಾರ್ಯಕ್ರಮ ನಡೀತು ಅಲ್ಲೆಲ್ಲ ಗೋವಿಂದರಾಜ್ ಹೆಸರೇ ಹೇಳ್ಯಾರೆ. ಅದಾದಮೇಲೆ 2ನೇ ಪಾಯಿಂಟು, ನಿಮಗೆ ಗೊತ್ತಿರೋಂಗೆ ನಮ್ಮ JDS ಪಕ್ಷದ ರಾಜ್ಯಾಧ್ಯಕ್ಷರಾದಂಥ CM ಇಬ್ರಾಹಿಂ ಸಾಹೇಬರು ಪಟ್ಟಿ ಬಿಡುಗಡೆ ಮಾಡ್ಯಾರ. 93 ಜನದ ಪಟ್ಟಿ ಬಿಡುಗಡೆ ಮಾಡ್ಯಾರ. ಪಟ್ಟಿ ಬಿಡುಗಡೆ ಮಾಡಿದಾಗೂ ನಮ್ಮ ಗೋವಿಂದರಾಜ್ ಹೆಸರು ತುಮಕೂರು ನಗರಕ್ಕೆ ಐತೆ. ಆದ್ರೂ ಈಗೆಲ್ಲ ಗೊತ್ತಿದ್ರು ಇವನು ಬಂದು ಸುಮ್ಮನೆ ಇಲ್ಲಿ ಬಂದುಬಿಟ್ಟು ನಾನೇ ಅಭ್ಯರ್ಥಿ ಅಂತ ಸುಳ್ಳು ಹೇಳ್ಕೊಂಡು ತಿರ್ಗತ್ತ ಅವಶ್ಯಕತೆ ಏನಿಲ್ಲ. ಅವನು ನಮ್ಮ JDS ಪಕ್ಷದಲ್ಲಿ ಅವನೇ. ಈಗ ಅವ್ರು JDS ಪಕ್ಷದಲ್ಲಿ ಇರಬೇಕಾದ್ರೆ ಅವನು ಬರಬೇಕು, ಬರೀ JDSಗೆ ಸಂಘಟನೆ ಮಾಡಬೇಕು. ಅವನೇನು ಹೇಳ್ಬೇಕಂದ್ರೆ, ನೋಡಪ್ಪ ನಾನು ಕೇಳ್ತಾ ಇದ್ದೀನಿ ಟಿಕೆಟು, ಮುಂದಿನ ದಿನಗಳಲ್ಲಿ ನನಗೂ ಟಿಕೆಟ್ ಒಂದು ಅವಕಾಶ ಸಿಕ್ಕಿದ್ರೆ ನಾನು ನಿಂತ್ಕೊಳ್ತೀನಿ, ಈಗ ಸಂಘಟನೆ ಮಾಡ್ತೀನಿ. ಕುಮಾರಣ್ಣ ಯಾರಿಗೆ ಡಿಸೈಡ್ ಮಾಡ್ತಾರೋ ಅದಕ್ಕೆ ಚುನಾವಣೆ ಮಾಡ್ತೀನಿ ಅಂತ ಅವ್ನು ಹೇಳ್ಬೋದು. ಬಿಟ್ಟರೆ ಇನ್ನೇನು ಬೇರೆ ತುಮಕೂರು ನಗರದಲ್ಲಿ ಅವ್ನು ಹೇಳೋಂಥ ಅವಶ್ಯಕತೆಯೂ ಇಲ್ಲ. ಫಸ್ಟ್ ಪಾಯಿಂಟು ಸರ್. ಆಮೇಲೆ ಎರಡನೇದಾಗಿ ನಾವು ತುಮಕೂರು ನಗರದಲ್ಲಿ ನಾನು ಗೋವಿಂದರಾಜ್ ಮತ್ತು ಗೌರಿಶಂಕರಿಗೆ ದುಡ್ಡು ಕೊಡ್ತೀನಿ ಅಂತಾನೆ. ದುಡ್ಡು ಕೊಟ್ಟಿದ್ದೀನಿ ಅಂದರೆ ಏನು ಹೇಳ್ತಾನೆ, ಗೌರಿಶಂಕರ್ಗೂ ಇವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ನನ್ನ ಹತ್ರ ವೀಡಿಯೋ ಐತೆ ಅಂತಾನೆ. ಈಗ ದುಡ್ಡು ಕೊಟ್ಟಿರೋನು ವೀಡಿಯೋ ಬಿಡುಗಡೆ ಮಾಡ್ಬೋದಲ್ಲ ಸರ್? ಹೇಳ್ಕೊಂಡು ತಿರ್ಗಂತ ಅವನು ಅವಶ್ಯಕತೆ ಏನೂ ಇಲ್ವಲ್ಲ. ಈಗ ಮಾಡ್ಬೋದಲ್ಲ. ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಾನೆ ಅಂದರೆ, ಎಷ್ಟು ಕೊಟ್ಟಿದ್ದೀರಾ ಹೇಳಿ ಅಂದರೆ, ಕೊಟ್ಟಿರೋದು ಯಾರು ಸರ್? ಅಟಿಕಾ ಬಾಬು ಕೊಟ್ಟಿರೋದು. ಗೋವಿಂದರಾಜಿಗೆ ಹೆಂಗೆ ಗೊತ್ತಾ? ಈಗ ಕೊಟ್ಟಿರೋನಿಗೆ ಗೊತ್ತಿಲ್ಲ ಅಂದರೆ ಗೋವಿಂದರಾಜ್ಗೂ ಇವ್ರು ಕೇಳುವ ಅಂದರೆ ಇದು ಸುಳ್ಳಲ್ವಾ ಸರ್?
ಈಗ ಅವ್ನು ಹೇಳ್ಬೋದಲ್ಲ, ನಾನು ಇಷ್ಟೇ ಕೊಟ್ಟಿದ್ದೀನಿ ಅಂತ ಹೇಳ್ಬೋದಲ್ಲ. ಅವ್ನು ಹೇಳ್ತಾ ಇಲ್ವಲ್ಲ, ಗೋವಿಂದರಾಜ್ಗೂ ಗೌರಿ ಶಂಕರ್ಗೆ ಕೇಳಿ ಅಂದರೆ ಇವ್ನು ಕೊಟ್ಟಿರೋನಿಗೆ ಗೊತ್ತಿಲ್ಲ, ಆದರೆ ಇನ್ನು ಕೊಟ್ಟೇನಂತ ಏನು ಗ್ಯಾರಂಟಿ? ಏನು ಈಗ ಅಟಿಕಾ ಬಾಬು ಅವರು ಮೊನ್ನೆ ಏನು ಗೆರಾವ್ ಮಾಡಿದ್ರಿ, JDS ಕಾರ್ಯಕರ್ತರು ಗೆರಾವ್ ಮಾಡಿದ್ರಿ, ಆ ವಿಚಾರವಾಗಿ ಇಬ್ಬರ ಮೇಲೆ ಏನು FIR ಮಾಡಿಸೋರು ಅಂತ ಗೊತ್ತಾಯ್ತು. ಅಂದರೆ ಈ FIR ಇಂದ ಏನಾದರೂ JDS ಅಲ್ಲಿ ಕಾರ್ಯಕರ್ತನ ಹಿಮ್ಮೆಟ್ಸೋಂಥ ಭಯ ಹುಟ್ಟಾಗ್ತಾವ್ರ? ಖಂಡಿತ ಇಲ್ಲ ಸರ್. ಯಾಕೆ ಗೊತ್ತಾ ಸರ್, ನಮ್ಮ ಎಲ್ಲ JDS ಕಾರ್ಯಕರ್ತರು ಏನಿದ್ರು ಧೈರ್ಯಶಾಲಿಗಳು ಸರ್. ಆಗ FIR ಬೆದರಿಕೆಗೆ ಇವರಂತ ಅಟ್ಟಿಕಾ ಬಾಬು ಅಂತ 100 ಜನರು ಬಂದರೂ ಇರಲ್ಲ. ಕುಮಾರಸ್ವಾಮಿ JDS ಪಕ್ಷ ವೆಲ್ಡೆ ನಾವು, ಅವ್ರು ಎಷ್ಟೇ ನಮ್ಮ ಮೇಲೆ ಏನೇ ಅವರು ಸಾಹಸ ಮಾಡಿದ್ರು ನಾವು JDS, ಕುಮಾರಸ್ವಾಮಿ ನಮ್ಮ ಪಕ್ಷ. ಇಂಥ ಒಂದು 1000 FIR ಆದರೂ ನಾವು ಕೇರ್ ಮಾಡಲ್ಲ. ನಾವು ಕುಮಾರಣ್ಣ ಒಂದು ಸತಿ ನಮ್ಮ ಪುಣ್ಯಕ್ಷೇತ್ರದಲ್ಲಿ ಗೋವಿಂದರಾಜ್ ಅವ್ರಿಗೆ ಟಿಕೆಟ್ ಅಂತ ಹೇಳ್ಯಾರೆ, ಅವರು ಆ ಮಾತು ತಪ್ಪಲ್ಲ. ಅವ್ರಿಗೂ ಗೊತ್ತು ಈಗ 11 ಕ್ಷೇತ್ರದಲ್ಲಿ ಬ್ಯಾಕ್ವರ್ಡ್ಗೆ ಒಂದು ಕೊಡಬೇಕು, ಕೊಟ್ಟಾರೆ. ಆಮೇಲೆ ನಗರದಲ್ಲಿ ಮುಸ್ಲಿಮ್ಸ್ ಕೊಡೋಂಗಿದ್ರೆ ಅವಕಾಶ ಇದ್ದರೆ ಎಲ್ಲರಿಗೂ ಕೊಟ್ಟು ಕರ್ಕೊಂಬಂದು ಕುಮಾರಸ್ವಾಮಿ ಅವ್ರು ಕೊಡೋಂಥ ಅವಶ್ಯಕತೆನೂ ಕೊಡೋದು ಇಲ್ಲ. ನಮ್ಮ ಮನಸ್ಸಿಗೆ ಹೇಳ್ತೈತೆ. ಯಾಕಂದರೆ ತುಮಕೂರು ನಗರದಲ್ಲೂ ಮುಸ್ಲಿಮ್ಸ್ ಅಂತ ಕೆಲವು ಮುಖಂಡರು ಇದೇ ಪಾರ್ಟಿಯಲ್ಲಿ ಕೆಲಸ ಮಾಡ್ಕೊಳ್ತಾರೆ, ಹಳೆ ಕಾರ್ಯಕರ್ತವ್ರೆ. ಅವ್ರಿಗೆ ಕರೆದೇ ಮುಸ್ಲಿಮ್ಸ್ಗಂತ ಅಲೋಸ್ ಮಾಡೋದು ಬಿಟ್ಟರೆ ಇನ್ನೇನಿಲ್ಲ ಸರ್. ಇವತ್ತೇನಾದರೂ ಹಂಗೆ ಏನೇ ಕಾರಣಕ್ಕೂ ತುಮಕೂರು ನಗರದಲ್ಲಿ ಟಿಕೆಟ್ ಚೇಂಜ್ ಆಗಲ್ಲ. ನಮ್ಮ ಕ್ಯಾಂಡಿಡೇಟ್ ತುಮಕೂರು ನಗರಕ್ಕೆ ಗೋವಿಂದರಾಜೆ ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಮುಂದಕ್ಕೂ ಅವ್ರ ಜೊತೆಲಿ ಕೈ ಜೋಡಿಸಿ ಈ ಸತಿ ಅವ್ರಿಗೆ 100-200% ನಮ್ಮ ಗೋವಿಂದರಾಜ್ MLA ಆಗೇ ಆಗ್ತಾರೆ, ಕುಮಾರಸ್ವಾಮಿನೂ CM ಆಗ್ತಾರೆ. ಇದ್ರ ಬಗ್ಗೆ ನೀವು ಡೌಟೇ ಪಡೋಕ್ಕೆ ಹೋಗ್ಬಿಡಿ ಸರ್.